ನೇತ್ರಾವತಿ ನದಿ ತ್ಯಾಜ್ಯಗಳಿಂದ ಮಾಲಿನ್ಯಗೊಳ್ಳುತ್ತಿದೆ. ಇದರಿಂದ ಶುದ್ಧ ಕುಡಿಯುವ ನೀರು ಕಲುಷಿತಗೊಂಡಿದ್ದು, ನದಿಯ ನೀರು ತ್ಯಾಜ್ಯಗಳಿಂದ ಹೆಪ್ಪುಗಟ್ಟಿವೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ನೇತ್ರಾವತಿ ನದಿಯ ತುಂಬೆ ಕಿಂಡಿ ಅಣೆಕಟ್ಟಿನ ಶುದ್ಧೀಕರಣ ಘಟಕದ ಸಮೀಪ ಬಿ-ಮೂಢ ಗ್ರಾಮದ ತಲಪಾಡಿ ಮೇಲ್ಸೇತುವೆ ಹಾಗೂ ಕೆಳ ಸೇತುವೆಯ ನದಿಯೇ ನೀರಿನಲ್ಲಿ ಕೋಳಿ ತ್ಯಾಜ್ಯಗಳು ಹಾಗೂ ಭಾರಿ ವಿಷಕಾರಿ ತ್ಯಾಜ್ಯಗಳು, ಶೌಚಾಲಯಗಳ ಕೊಳಚೆ ನೀರು ಸೇರುತ್ತಿದೆ. ಇದರಿಂದ ನೇತ್ರಾವತಿ ನದಿಯು ಸಂಕಷ್ಟಕ್ಕೆ ಸಿಲುಕಿದ್ದು, ಈ ಬಗ್ಗೆ ಇಲ್ಲಿನ ಜನರಿಗೆ ರೋಗಭೀತಿ ಎದುರಾಗಿದೆ. ಬಂಟ್ವಾಳ, ತಲಪಾಡಿ, ಪಾಣೆಮಂಗಳೂರು, ಬಡ್ಡಕಟ್ಟೆ, ಗೂಡಿನ ಬಳಿ ಸೇರಿದಂತೆ ನೇತ್ರಾವತಿ ನದಿಯ ಆಯಕಟ್ಟಿನ ಜಾಗದಲ್ಲಿ ತ್ಯಾಜ್ಯಗಳನ್ನು ನದಿಗೆ ಎಸೆಯಲಾಗುತ್ತಿದ್ದು, ಇದರ ಬಗ್ಗೆ ಬಂಟ್ವಾಳ ಪುರಸಭೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ರೂ ಇದಕ್ಕೆ ಯಾವುದೇ ಮುಕ್ತಿ ದೊರಕಿಲ್ಲ. ಇಲ್ಲಿನ ಸುತ್ತಮುತ್ತಲಿನ ಪರಿಸರದ ಚರಂಡಿ, ಶೌಚಾಲಯದ ನೀರು, ಹಳ್ಳದ ನೀರು ನೇತ್ರಾವತಿ ನದಿಗೆ ಸೇರುವುದರಿಂದ ನೀರು ಸಂಪೂರ್ಣವಾಗಿ ಕಲುಷಿತಗೊಂಡಿದೆ. ಆ ದಾರಿಯಲ್ಲಿ ನಡೆದಾಡುವುದು, ವಾಹನದಲ್ಲಿ ಸಂಚರಿಸುವುದು ಸಾಧ್ಯವಾಗದಷ್ಟು ದುರ್ನಾತ ಸೃಷ್ಟಿಯಾಗಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಶಾಲೆಗೆ ಹೋಗಿ ಜೋಕುಲು ಪೋಡಿವ ಕೆಲವು ಸರ್ತಿ ಯಾನ್ ಕಡಪ ಉಂಟು ಜೋಕಿನ ಕಾಂಡ ಪೇರು ಪೋಡಿನಕ್ಕೆ ಒಕ್ಕ ಮೂರು ಈನವನೊಂದು ಕಡ್ಡವದಕ್ಕೆ ಎಲ್ಲ ಉಂಟು ಏರ್ಲಕ್ಕೆ ಗಟ್ಟಿ ಇದ್ದಕ್ಕೆ ಒಂದು ಎಂಕುಲು ಪನ್ನೆಂಡಕ್ಕೆ ಆರು ಮಾಡ್ಬೋದು ದಕ್ಕುಳಿಗೆ ಹೋಗ್ಬೋದು. ಈ ಪರಿಸರದ ಜನರು ಕಸವನ್ನ ಕಸದ ತೊಟ್ಟಿಗೆ ಬಿಸಾಡುತ್ತಾರೆ. ಬೇರೆ ಬೇರೆ ಕಡೆಗಳಿಂದ ತ್ಯಾಜ್ಯದ ಕಟ್ಟುಗಳನ್ನ ವಾಹನದಲ್ಲಿ ತಂದು ಇಲ್ಲಿನ ನದಿಗೆ ಎಸೆದು ಹೋಗ್ತಾರೆ. ಕೆಲ ತಿಂಗಳ ಹಿಂದೆ ಪುರಸಭೆಯ ಸಹಾಯದೊಂದಿಗೆ ಭಾರಿ ಗಾತ್ರದ ಕಸವನ್ನ ತೆರವುಗೊಳಿಸಲಾಗಿತ್ತು. ಈಗ ಮತ್ತೆ ಅದೇ ರೀತಿ ಕಸ ಕಡ್ಡಿಗಳು, ಮದ್ಯದ ಬಾಟಲಿಗಳು, ವಾಹನದ ಟೈರ್, ವಿವಿಧ ತ್ಯಾಜ್ಯಗಳು, ಪ್ಲಾಸ್ಟಿಕ್ ಹಾಗೂ ಮನೆಯ ಗಲೀಜು ತ್ಯಾಜ್ಯಗಳು ಸಂಗ್ರಹವಾಗಿದೆ ಎಂದು ಆರೋಪಿಸುತ್ತಾರೆ ಸಾಮಾಜಿಕ ಹೋರಾಟಗಾರ ಲತೀಫ್ ಬಿಸಿ ಅವರು. ಕೆಲವು ಅಧಿಕಾರಿ ಗಮನಕ್ಕೆ ಕೊಟ್ಟಿದ್ದೇವೆ. ಇಷ್ಟುವರೆಗೆ ಇದು ಬ್ರಹ್ಮರವಟ್ಲ ಹೋಗುವಂಥ ರಸ್ತೆ, ಇಲ್ಲಿ ಕಸಗಡ್ಡಿ, ಇಲ್ಲಿ ಬೇಕಾದಂಥ ವೇಸ್ಟೇಜ್ ಎಲ್ಲ ಕೋಳಿ ಮಾರ್ಕೆಟ್ ಅಂಗಡಿ ಅದು ಎಲ್ಲ ತಂದು ಇಲ್ಲಿ ಆಗ್ತಾ ಇದ್ದಾರೆ. ಇಲ್ಲಿ ಯಾರು ಕೆಲವರು ಇಲ್ಲ, ಒಂದು ಕಡೆ ತಡೆಗೋಡೆ ಇಲ್ಲ, ಸಾರ್ವಜನಿಕ ಹೋಗುವಂಥ ದಾರಿ. ನಿನ್ನೆ ಬಂಟ್ವಾ ಇಲ್ಲಿ ಬ್ರಹ್ಮರಗೊಟ್ಲ ವಿಷಕಾರಿ ತ್ಯಾಜ್ಯಗಳು, ಚರಂಡಿ ಹಾಗೂ ಶೌಚಾಲಯಗಳ ನೀರು ನೇತ್ರಾವತಿ ನದಿಯನ್ನ ಸಂಪೂರ್ಣವಾಗಿ ಕಲುಷಿತಗೊಳಿಸುವ ಭೀತಿ ಎದುರಾಗಿದ್ದು, ಈ ಮಾಲಿನ್ಯಕ್ಕೆ ಕಾರಣವನ್ನ ಪತ್ತೆ ಹಚ್ಚಿ ಅದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳುವ ಮೂಲಕ ಜೀವನದಿಯನ್ನ ರಕ್ಷಿಸಬೇಕೆಂಬುದು ಸ್ಥಳೀಯರ ಒತ್ತಾಯ. संदीप सालियन, V4 News 24/7 ಬಂಟ್ವಾಳ.